ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಹೆಚ್ಚು ಉದ್ದಕ್ಕೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಒಂದು ಸಂಕ್ಷಿಪ್ತವಾಗಿ ಒಂದು ಒಳ್ಳೆಯ ಸಂಪ್ರದಾಯ ಉಂಟು. ಅಭಿನಂದನಾ ನುಡಿ ಹೇಳಿದ ಮೇಲೆ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಒಂದು ಸಂಪ್ರದಾಯ. ಅದು ಆ ಸಂಪ್ರದಾಯಕ್ಕೆ ಚ್ಯುತಿ ಬಾರದಾಗಿ ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಮುಖ್ಯವಾಗಿ ಈಗ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮಗೆಲ್ಲರಿಗೂ ಕೂಡ ಗೌರವಾನ್ವಿತರಾಗಿರ್ತಕ್ಕಂಥ UT ಖಾದರ್ ಅವರು ಈಗ ಸಚಿವರಾಗಿದ್ದಾರೆ. ಆದ ಕಾರಣ ಅವರನ್ನು ವಿವಿಧೋದ್ದೇಶ ಸಹಕಾರಿ ಸಂಘ ಅಸೈಗೋಳಿ ಇವರ ಆಶ್ರಯದಲ್ಲಿ ಈ ಒಂದು ಗೌರವ ಸನ್ಮಾನ ಅಭಿನಂದನೆ ನಡೆಯುತ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಕೆಲವು ವ್ಯಕ್ತಿಗಳ ಬಗ್ಗೆ ಅಭಿನಂದನಾ ನುಡಿಗಳನ್ನು ಮಾತನಾಡುವಾಗ ಯಾರು ಅಭಿನಂದನಾ ನುಡಿಗಳನ್ನು ಮಾತನಾಡ್ತಾರೋ ಆ ವ್ಯಕ್ತಿಯಿಂದಾಗಿ ಆ ಮಾತನಾಡುವಂತಹ ವ್ಯಕ್ತಿಗೆ ಗೌರವ ಹೆಚ್ಚಾಗುವುದು ಉಂಟು. ನಾನು ಡಾಕ್ಟರ್ ವಿನಯ್ ಹೆಗ್ಡೆಯವರ ಅಭಿನಂದನಾ ಭಾಷಣ ಮಾಡಿದ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳ ಅಭಿನಂದನೆ ಮಾಡುವಾಗ ಏನಾಗ್ತದೆ ಅಂದರೆ, ಅಭಿನಂದನೆ ಮಾಡುವವರ ಗೌರವವೇ ಹೆಚ್ಚಾಗುವುದು ಉಂಟು. ಆದ ಕಾರಣ UT ಖಾದರ್ ಅವರ ಅಭಿನಂದನೆ ಮಾಡುವುದರಿಂದ ನನಗೇ ಗೌರವ ಬಂದಿದೆ ಅಂತ ನಾನು ಇಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಹೇಳುವುದಿದ್ದರೆ, ಅವರ ತಂದೆಯವರು ಅದೇ UT ಫರೀದ್ರವರು, ಈಗ ಅವರ ಮಗ UT ಖಾದರ್ ಅವರು ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಗೆ ಒಳ್ಳೆ ಹೆಸರು ಬಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದು ಎಲ್ಲರಿಗೂ ಸಿಗುವಂಥ ಒಂದು ಸೌಭಾಗ್ಯವೂ ಕೂಡ ಅಲ್ಲ, ಕೆಲವೇ ಜನಗಳಿಗೆ ಸಿಗುವಂಥ ಸೌಭಾಗ್ಯ. ಅದು UT ಖಾದರ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇವರು ಈ ಕ್ಷೇತ್ರದ ಜನಪ್ರತಿನಿಧಿ, ಶಾಸಕರು. ಆದ ಕಾರಣ ಇಲ್ಲಿ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂಥ ಅಪರೂಪದ ರಾಜಕಾರಣಿಗಳಲ್ಲಿ UT ಖಾದರ್ ಅವರು ಒಬ್ಬರು ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ, ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ರೆ ಇಲ್ಲಿ ಏನೆಲ್ಲ ಆಗಬೇಕು, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಒಂದು ಸಾರಿಗೆ ಮಾರ್ಗಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ನೀರಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟದ್ದಿರ್ಬೋದು, ದೀನದಲಿತರಿಗೆ ಸಂಬಂಧಪಟ್ಟದ್ದಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಅನುದಾನಗಳಿರ್ಬೋದು, ಎಲ್ಲವೂ ಕೂಡ ಹೆಚ್ಚಾಗಿ ನಮ್ಮ UT ಖಾದರ್ ಅವರು ಇಲ್ಲಿ ಮಾಡಿದ್ದಾರೆ. ಅದನ್ನು ನಾನು ಪುನಃ ವಿಸ್ತರಿಸಿಕೊಂಡು ಹೇಳುವಂಥ ಅಗತ್ಯವೂ ಕೂಡ ಇಲ್ಲ. ಆದ ಕಾರಣವೇ ನಾನು ಹೇಳಿದ್ದು, ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂಥ ಅಪರೂಪದ ರಾಜಕಾರಣಿ UT ಖಾದರ್ ಅವರು. ಇನ್ನೊಂದು ನಾವು ಹೇಳಬೇಕಾದಂಥ ವಿಚಾರ ಎಂಥದ್ದು ಅಂತಂದರೆ, ಪಕ್ಷ ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ಬಹಳ ಜವಾಬ್ದಾರಿಯುತವಾಗಿ, ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಬಂದವರು. ಮುಖ್ಯವಾಗಿ ಇವರು ಹಿಂದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು. ಅವರ ಕೆಲಸವನ್ನು ಮೆಚ್ಚಿಕೊಂಡು ಭಾರತ ಸರ್ಕಾರವೇ ಅವರಿಗೆ ಅತ್ಯುತ್ತಮ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಕೊಟ್ಟಿದೆ ಅಂತಂದರೆ, ನೀವು ಅದರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ನಾನು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ. ಈಗಿನ ಭಾರತ ಸರ್ಕಾರವೇ ಅವರಿಗೆ ಅಂಥ ಒಂದು ಪುರಸ್ಕಾರವನ್ನು ಕೊಟ್ಟಿದೆ. ಆಮೇಲೆ ಅವರು ಇಲ್ಲಿ ಆರೋಗ್ಯ ಸ್ಪೀಕರ್ ಆದರು. ವಿಧಾನಸಭಾ ಅಧ್ಯಕ್ಷರಾದ ಮೇಲೆ ವಿಧಾನಸಭಾ ಅಧ್ಯಕ್ಷತೆಯ ಸ್ಥಾನ ಗೌರವವನ್ನು ಅವರು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಅವರೇ ಪ್ರಾರಂಭದಲ್ಲಿ ಒಂದಷ್ಟು ಚಿಂತನೆಗಳು, ಮಾತುಗಳಿತ್ತು. ಅವರಿಗೆ ವಿಧಾನಸಭಾ ಅಧ್ಯಕ್ಷರಾದರೆ ಅವರಿಗೆ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಉಂಟೋ ಎನ್ನುವಂಥ ಮಾತುಗಳು ಆಗಾಗ ಅಲ್ಲಲ್ಲಿ ಬರ್ತಾ ಇತ್ತು. ಆದರೆ UT ಖಾದರ್ ಅವರು ಏನು ಮಾಡಿದರು ಅಂತಂದರೆ, ಆ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ವಿರೋಧ ಪಕ್ಷದವರ ಗೌರವವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ, ಉಭಯ ಜಿಲ್ಲೆಗಳೇ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಈ ಉಭಯ ಜಿಲ್ಲೆಗಳಿಗೆ ಒಳ್ಳೆಯ ಒಂದು ಹೆಸರನ್ನು ಕೂಡ ಅವರು ತಂದು ಕೊಟ್ಟಿದ್ದಾರೆ. ಅದು ಕೂಡ ಅವರ ಒಂದು ಉತ್ತಮವಾದಂಥ ಸಾಧನೆ ಅಂತ ಹೇಳ್ಬೋದು. ಹೌದು, ಅದು ನಾವೆಲ್ಲರೂ ಇವರು ವಿಧಾನಸಭಾ ಅಧ್ಯಕ್ಷರಾದ ಮೇಲೆ ನಾವೆಲ್ಲ ಇದನ್ನು ನೋಡ್ತಾ ಇರ್ತೇವೆ ಟಿವಿಯಲ್ಲಿ. ಯಾಕೆಂದರೆ ನಮಗೆ ಒಂದು ಆಸಕ್ತಿ, ನಮ್ಮವರು ಅಂತ. ಆದ ಕಾರಣ ಅವ್ರು ಏನು ಮಾಡ್ತಾರೆ ಅಂತ, ಅವರು ತುಳುವಿನಲ್ಲಿ ಕೂಡ ಎಂತ ಮಾಡ್ತಾರೆ, ತುಳುವಿನಲ್ಲಿ ಮಾತಾಡಿದರೆ ಮಾತಾಡುವಂಥ ತುಳು ಭಾಷೆಗೆ ಅಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅಂತಂದರೆ ಆ ಒಂದು ಸ್ಥಾನ ಗೌರವ ಉಂಟಲ್ಲ, ಆ ಸ್ಥಾನ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದಂಥದ್ದು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬಂದದ್ದು. ಅದು ನಾವು ಮೆಚ್ಚಬೇಕಾದಂಥ ಒಂದು ವಿಚಾರ. ಇದೀಗ ಅವರು
ಏನಾಗಿದೆ ಅಂದರೆ ಆರೋಗ್ಯ ಅವರಿಗೆ ಪಕ್ಷ ಅಥವಾ ಸರ್ಕಾರ ಏನು ಕೊಟ್ಟಿದೆ ಅಂದರೆ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಆಯ್ಕೆಯಾದರೆ. ಈಗ ಒಂದು 3-4 ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಅಂತ ಈಗ 3-4 ಜಿಲ್ಲೆಗಳದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅದು ಅವರಿಗೆ ಪರ್ಮನೆಂಟ್, ಅದೇನು ತೊಂದರೆ ಇಲ್ಲ. ಆದ ಕಾರಣ ಈ ಉಸ್ತುವಾರಿ ಸಚಿವರಾಗಿ ಕೂಡ ಅವರು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾರೆ ಎನ್ನುವಂಥ ಭರವಸೆಯೂ ಕೂಡ ನಮಗೆ ಇದೆ. ಇನ್ನೊಂದು ಅವರ ಬಗ್ಗೆ ಹೇಳಬೇಕಾದದ್ದು ಅಂದರೆ ಅವರಲ್ಲಿ ಸರ್ವಧರ್ಮ ಸಮನ್ವಯದ ಆದರ್ಶ ಇದೆ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ವರ್ಗ ಇರಲಿ, ಆ ಎಲ್ಲರೊಂದಿಗೂ ಕೂಡ ಅವರು ಅನ್ಯೋನ್ಯ ಬಹಳಷ್ಟು ಸ್ಪಂದನೆ. ಇಷ್ಟು ಸುಲಭದಲ್ಲಿ ಸಿಗುವಂಥ ಮಿನಿಸ್ಟರ್ ಬೇರೆ ಯಾರೂ ಕೂಡ ಇರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಬಹಳ ಸುಲಭದಲ್ಲಿ ನಮಗೆಲ್ಲರಿಗೂ ಕೂಡ ಸಿಗುವಂಥವರು ಮತ್ತು ಜಾತಿ ಧರ್ಮ ವರ್ಗ ಭೇದ ಇಲ್ಲದೆ ಎಲ್ಲರೊಂದಿಗೆ ಎಲ್ಲರ ಕಷ್ಟ ಸುಖದಲ್ಲಿ ಕೂಡ ಭಾಗಿಯಾಗತಕ್ಕಂಥ ಮನುಷ್ಯನಾಗಿ ಮನುಷ್ಯತ್ವ ಇರುವಂತಹ ಒಂದು ಒಳ್ಳೆಯ ವ್ಯಕ್ತಿ ಯಾರು, ಯು ಟಿ ಖಾದರ್ ಅವರು. ಇನ್ನೊಂದು ಅವರ ಬಗ್ಗೆ ಹೇಳಬೇಕಾದದ್ದು ಅಂದರೆ ಅವರು ಸ್ಥಿತಪ್ರಜ್ಞರು ಅಂದರೆ ಒಂದು ಬಂಡೆಯಾಗಿ ಏನೇ ದೊಡ್ಡ ಇದಾಗಲಿ ಅವರಿಗೆ ಟೆನ್ಷನ್ ಮಾಡೋದು. ಎಷ್ಟು ಈಗ ನಮಗೆಲ್ಲಾದರೆ ಮಂಡೆ ಇದಾಗಿ ಹೊಡೆದು ಹೋಗ್ತಿತ್ತು. ಏನು ಎಷ್ಟೇ ಒತ್ತಡ ಇದ್ದರೂ ಕೂಡ ಯಾವುದೇ ರೀತಿಯ ಟೆನ್ಷನನ್ನು ಕೂಡ ಅವರು ಮಾಡ್ತಾ ಇಲ್ಲ. ನಾನು ಈಗ ತುಂಬ ಮಂದಿ ನಾನು ಅನೇಕ ಸಲ ಅವರ ಬಗ್ಗೆ ಅಭಿನಂದನೆಯನ್ನು ಭಾಷಣ ಕೂಡ ಮಾಡಿದ್ದೇನೆ. ನಾನು ಯಾವುದೇ ರೀತಿಯ ಒಂದು ಒತ್ತಡಕ್ಕೆ ಒಳಗಾಗುವಂಥ ಮನುಷ್ಯನೇ ಅವರು ಅಲ್ಲ. ಯಾರೇ ಬೈಲಿ, ಅವರನ್ನು ಎಷ್ಟೇ ಯಾರೇ ಬೈಲಿ, ಅವರಿಗೆ ಬೈದವರಿಗೆ ಅವರು ಯಾವತ್ತೂ ಕೂಡ ಕೇಡು ಬಗೆಯುವವರಲ್ಲ. ಬೈದವರಿಗೆ ಅವರು ಯಾವತ್ತೂ ಕೂಡ ದ್ರೋಹ ಮಾಡುವಂಥ ಜನ ಅಲ್ಲ. ಅಂತಹ ಒಂದು ಒಳ್ಳೆಯ ಮನುಷ್ಯ. ಕಷ್ಟದಲ್ಲಿದ್ದವರೊಂದಿಗೆ ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ವರ್ಗ ಇರಲಿ, ಎಲ್ಲರೂ ತನ್ನ ಹತ್ತಿರ ಬಂದರೆ ಅದನ್ನು ಅವರಿಗೆ ಏನಾದರೊಂದು ಉಪಕಾರವನ್ನು ಮಾಡತಕ್ಕಂಥ ವ್ಯಕ್ತಿ. ತಾನು ಎಂಥದ್ದು ಮಾಡಿದ್ದೇನೆ ಅಂತ ಅವರು ಇನ್ನೊಬ್ಬರಲ್ಲಿ ಹೇಳ್ತಾ ಇಲ್ಲ. ಅವರು ಹೇಳಿದ್ದನ್ನು ಮಾಡದೆ ಇರ್ತಾ ಇರಲಿಲ್ಲ. ಆದ ಕಾರಣ ನಮ್ಮ ಹಿರಿಯರು ಹೇಳಿದಂಥ ಒಂದು ಒಳ್ಳೆಯ ಮಾತಿದೆ, ಅದು ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮನಾಥನೋ ಆಡಿ ಮಾಡದವನು ಅಂತ. ಹಾಗಾದರೆ ಇವರು ಒಳ್ಳೆಯ ಮನುಷ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಎಲ್ಲ ಧರ್ಮದವರು ಆರಾಧಿಸಿಕೊಂಡು ಬಂದಂಥ ಯಾವ ದೈವೀ ಶಕ್ತಿಗಳಿದೆ, ಆ ದೈವೀ ಶಕ್ತಿಗಳು ಎಲ್ಲವೂ ಕೂಡ ಅವರಿಗೆ ದೈಹಿಕವಾದಂಥ ಆರೋಗ್ಯವನ್ನು ಕೊಡಲಿ, ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡಲಿ, ಸಾಮಾಜಿಕವಾದಂತಹ ಶ್ರೇಯಸ್ಸನ್ನು ಕೊಡಲಿ, ಆರ್ಥಿಕವಾದಂತಹ ಸಂಪತ್ತನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಥಾನವು ಅವರಿಗೆ ಸಿಗುವಂತಾಗಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ನಿಮ್ಮೆಲ್ಲರ ಪರವಾಗಿ ಮಾತ್ರ ಅಲ್ಲದೆ ವಿವಿಧೋದ್ದೇಶ ಸಹಕಾರಿ ಸಂಘದ ಪರವಾಗಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೀನಿ.